ನಮ್ಮ ಈ ಊರಿನ ಸುಳ್ಯದ ಒಂದು ಹುಡುಗ ಎಲ್ಲಿ ಒಂದು ನಮ್ಮ ಒಂದು ಸುಳ್ಯದ ಹುಡುಗ ಒಂದು ಬೆಂಗಳೂರಲ್ಲಿ ಹೋಗಿ ಒಂದು ಭಾವಚಿತ್ರ ಯಾನ ಮಾಡಿ ಒಂದು ಒಳ್ಳೆಯ ಒಂದು ಫಿಲ್ಮನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಜೈ ಭಾವತೀರಯಾನ. ಸೂಪರ್ ಲವ್ ಸ್ಟೋರಿ, ಒಂದು ಒಳ್ಳೆಯ ಮೂವಿಯ ಒಂದು ಕಥೆಯನ್ನು ನಾವು ನೋಡಿದ್ದೇವೆ ಅಂತ ಈಗ ಅತ್ಯಂತ ಒಂದು ಪರಿಶುದ್ಧವಾದ ಪ್ರೀತಿಯನ್ನು ಇದರ ಮುಖಾಂತರ ಒಟ್ಟಾರೆಯಾಗಿ ನಿಮಗೆ ಸಿನಿಮಾ ಸೂಪರ್ ಪ್ರೀತಿಯ ಭಾವನೆಗಳ ಭಂಡಾರವನ್ನೇ ತೆಗೆದಿರುವಂಥ ಚಿತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಒಳ್ಳೆಯದಾಗಿ. ಥ್ಯಾಂಕ್ ಯು. ಮಯೂರ್ ಅಂಬೇಕಲ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಭಾರಿ ಚಂದ ಮಾಡಿದ್ದಾರೆ, ಡೈರೆಕ್ಷನ್ ಸಹ, ಮ್ಯೂಸಿಕ್ ಭಾರಿ ಒಳ್ಳೆಯದಿದೆ. ಒಟ್ಟಾರೆಯಾಗಿ ಸಿನಿಮಾ ನಿಮಗೆ ಖುಷಿ ಆಯಿತು. ಇನ್ನು ಈ ಥರನೇ ಇನ್ನೂ ಸಹ ಪಿಕ್ಚರ್ಸ್ ಅವನ ಕೈಯಿಂದ ಬರಲಿ ಅಂತ ನಮ್ಮ ಎಲ್ಲ ಬಯಕೆ. ಥ್ಯಾಂಕ್ ಯು. ಸಿನಿಮಾ ಹೇಗಿದೆ? ಆ ಹೆಸರಿಗೆ ತಕ್ಕ ಹಾಗೆ ತುಂಬ ಭಾವನೆ ಅದರಲ್ಲಿ ತುಂಬಿತ್ತು ಮೂವಿಯಲ್ಲಿ. ಮೊದಲ ಪ್ರಯತ್ನ ಅಂತ ಅನ್ನಿಸ್ತಾನೇ ಇರಲಿಲ್ಲ, ಒಬ್ಬ ನಿರ್ದೇಶಕನ ಮೊದಲ ಪ್ರಯತ್ನ ಅಂತ ಅನ್ನಿಸ್ತಾನೇ ಇರಲಿಲ್ಲ. ಒಬ್ಬ ತುಂಬ ಎಕ್ಸ್ಪೀರಿಯನ್ಸ್ಡ್ ಒಬ್ಬ ನಿರ್ದೇಶಕ ಮಾಡಿದ ಹಾಗೆ ಇತ್ತು. ಭಾರಿ ಚೆನ್ನಾಗಿ ಒಟ್ಟಾರೆಯಾಗಿ ಸಿನಿಮಾ ನಿಮಗೆ ತುಂಬ ಅಂದರೆ ನಮ್ಮನ್ನು ಇಮೋಷ್ನಲ್ ಆಗಿ ಆ ಇದಕ್ಕೆ ತಗೊಂಡು ಹೋಯಿತು. ಫಸ್ಟ್ ಸ್ವಲ್ಪ ಸ್ಲೋ ಆಗಿದ್ದರೂ ಕೂಡ ಆ ಇಂಟರ್ವಲ್ಲಲ್ಲಿ ಅಂತೂ ನಮ್ಮನ್ನು ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳುವಂಥ ಒಂದು ಇದಕ್ಕೆ ತಂದು ಹಾಕಿ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಾಗಿದೆ. ಡೈರೆಕ್ಷನ್ ಮತ್ತು ಮ್ಯೂಸಿಕ್ ಅಂತೂ ಸೂಪರ್, ಭಾರಿ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಸಿನಿಮಾ ಹೇಗಿತ್ತು ಮೇಡಮ್? ಚೆನ್ನಾಗಿತ್ತು. ಒಂದು ಭಾವನಾತ್ಮಕವಾಗಿ ನಮ್ಮನ್ನು ಒಂದು ಮನಸ್ಸಲ್ಲಿ ಯೋಚನೆ ಮಾಡುವ ಹಾಗೆ ಮಾಡ್ತದೆ. ಚೆನ್ನಾಗಿತ್ತು ಮೂವಿ. ಮಯೂರ್ ಅಂಬೇಕಲ್ ಅವರ ಮುಂದಿನ ಜೀವನ ಯಶಸ್ಸು ಆಗಲಿ ಅಂತ ಶುಭ ಹಾರೈಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು, ಭಾವಪೂರ್ಣವಾಗಿತ್ತು, ತುಂಬ ಖುಷಿ. ಒಟ್ಟಾಗಿ ಸಿನಿಮಾ ಎಲ್ಲ ಒಳ್ಳೆ ಚಂದ. ಆ್ಯಕ್ಟಿಂಗ್ ಎಲ್ಲ ಸರ್ ಹೇಗಿತ್ತು ಸರ್ ಸಿನಿಮಾ? ಭಾವತೀರಯಾನ ನಿಜವಾಗಿಯೂ ಅಲೆಗಳಲ್ಲಿ ನಮ್ಮನ್ನು ತೇಲಿಸಿತ್ತು. ಮಯೂರ್ ಅಂಬೇಕಲ್ಲರವರ ಮೊದಲ ಪ್ರಯತ್ನವೇ ಒಂದು ಒಳ್ಳೆಯ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿದೆ. ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಇನ್ನೂ ಉತ್ತಮವಾದಂತಹ ಪ್ರಯತ್ನವನ್ನು ಮಾಡಲಿ ಅಂತ ಅವರಿಗೆ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ಚಲನಚಿತ್ರ ನೋಡಿದ ನಂತರ ಯಾರೋ ಒಬ್ಬ ಮೊದಲ ಬಾರಿಗೆ ತೆಗೆದದ್ದು ಅಂತ ಅನಿಸೋದಿಲ್ಲ. ಒಂದು 22 ವರ್ಷದ ಒಬ್ಬ ಯುವಕ ಈ ಥರದ ಒಂದು ಚಲನಚಿತ್ರ ತೆಗಿತಾನೆ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದು ನನಗೆ ನನ್ನ ಊರಿನ ಒಬ್ಬ ಮಯೂರ ಅಂಬೇಕಲ್ ಅನ್ನೋಂಥ ನನ್ನ ಜೊತೆಗೆ ಒಂದು 5 ವರ್ಷ ವಿದ್ಯಾರ್ಥಿ ಆಗಿದ್ದಂಥ ಒಬ್ಬ ವ್ಯಕ್ತಿ ಇಷ್ಟು ಪ್ರೀತಿಯ ಒಂದು ಪಾತ್ರ, ಇಡೀ ಚಲನಚಿತ್ರದಲ್ಲಿ ಪಾತ್ರ ಯಾವುದು? ಪ್ರೀತಿ. ಆ ಪ್ರೀತಿಯನ್ನು ಇಟ್ಕೊಂಡು ಅತ್ಯಂತ ಸಣ್ಣ ಸಣ್ಣ ಸೂಕ್ಷ್ಮಗಳಿಂದ ಚಲನಚಿತ್ರ ಕಟ್ಟಿರೋದಿದೆಯಲ್ಲ, ಮತ್ತು ಇಷ್ಟು ಜನರು ಕೂಡ ಮೂಕ ವಿಸ್ಮಿತರಾಗಿ, ಒಂದು ಲಾಂಗ್ ಮಚ್ಚಿಲ್ಲ, ಒಂದು ಹಿಂಸೆ ಇಲ್ಲ, ಒಬ್ಬರ ಜೊತೆ ಮತ್ಸರ ಇಲ್ಲ, ಒಬ್ಬರ ಜೊತೆ ಹೊಡಿ ಬಡಿ, ಒಂದು ರೇಪ್ ಕೇಸ್ ಇಲ್ಲ ಅಂತ ಒಂದು ಸೀನರಿಗಳಲ್ಲಿ ಒಬ್ಬ ಡ್ಯಾನ್ಸ್ ಮಾಡೋ ಸಂದರ್ಭದಲ್ಲಿ 108 ಜನ ಬಂದು ಸಮೂಹ ನೃತ್ಯ ಮಾಡೋದಿಲ್ಲ, ಯಾವುದೇ ಕ್ಯಾಮ್ರಾ ಡ್ಯಾನ್ಸ್ಗಳಿಲ್ಲ. ಅದು 2.5 ಗಂಟೆಗಳ ಕಾಲ ಅಷ್ಟು ಪ್ರೇಕ್ಷಕರು ಹಿಡಿದಿಡಬೇಕು ಅಂತಿದ್ರೆ ಕೊನೆಗೂ ಗೆಲ್ಲುವುದು ಭಾವ ಸತ್ಯ ಮಾತ್ರ ಅನ್ನೋದನ್ನು ಮಯೂರ್ ತೋರಿಸ್ಬಿಟ್ಟಿದೆ. ಮತ್ತು ತೇಜಸ್ ಆಗಲಿ, ಅಲ್ಲಿರುವಂಥ ಹಿರಿಯರಾದ ನಟರು ಅಂತ ಅದು ಪಕ್ವವಾದ ನಟನೆ, ರಮೇಶ್ ಭಟ್ಟದಾಗಲಿ ಅಥವಾ ನಮ್ಮ ವಿದ್ಯಾಮೂರ್ತಿದಾಗಲಿ, ಅದ್ರ ಜೊತೆ ನಮ್ಮ ವಿದ್ಯಾರ್ಥಿ ಆಗಿರುವಂಥ ತೇಜಸ್ ಕಿರಣ್ ಅಥವಾ ಚಂದನ ಅನಂತಕೃಷ್ಣ ಆಗಿರಲಿ, ಇಡೀ ಚಲನಚಿತ್ರದುದ್ದಕ್ಕೂ ಒಂದು ಸಂಗೀತವೇ ದೊಡ್ಡ ಪಾತ್ರ, ಪ್ರೀತಿ ಪಾತ್ರ. ಇದು ನಿಜವಾಗ್ಲೂ ಕೂಡ ಈ ಕಾಲಘಟ್ಟದಲ್ಲಿ, ವರ್ತಮಾನ ಕಾಲದಲ್ಲಿ ಇಂಥ ಚಲನಚಿತ್ರಗಳೇ ಬೇಕಾಗಿರೋದು. ಯಾಕಂದ್ರೆ ನಮ್ಮ ಮನಸ್ಸು ಪೂರ್ತಿ ಬೇರೆ ಬೇರೆ ಹೊಡಿ ಬಡಿ ನೋಡಿ ಮನಸ್ಸು ಕೆಟ್ಟು ಹೋಗಿದೆ. ನಮ್ಮ ಕಿವಿ ಕಲ್ಮಶ ಆಗಿದೆ, ಕಣ್ಣು ಕಲ್ಮಶ ಆಗಿದೆ, ಬಾಯಿ ಕಲ್ಮಶ ಆಗಿದೆ, ಇಡೀ ದೇಹ ಕಲ್ಮಶ ಆಗಿದೆ, ಮನಸ್ಸೇ ಕಲ್ಮಶ ಆಗಿದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಯುವತಿಯರು ಹಿರಿಯರು ಎಲ್ಲರೂ ನೋಡಬೇಕಾದ ಚಲನಚಿತ್ರವನ್ನು ಮಯೂರ್ ಅಂಬೇಕಲ್ ತೇಜಸ್ ಕಿರಣ್ ತಂದಿರೋದಿದೆಯಲ್ಲ, ಅದರ ಪ್ರೊಡ್ಯೂಸರ್ ಆಗಿರೋಂಥ ಭಾಳ ಕಷ್ಟಪಟ್ಟು ಮಾಡಿದ್ದಾರೆ. ಈಸಿ ಇಲ್ಲ. ಅವರ ತಂದೆಯಾದ ಶೈಲೇಶ್ ಅಂಬೇಕಲ್ ಇಡೀ ತಂಡಕ್ಕೆ ದೊಡ್ಡದು ಶರಣು. ನಾನೊಬ್ಬ ಜೀವನ್ ರಾಮ್ ಸುಳಿ ನಿರ್ದೇಶಕನಾಗಿದ್ದುಕೊಂಡು ನನಗೆ ಮಾಡಲಿಕ್ಕೆ ಆಗದೇ ಇರೋದನ್ನು ಇವತ್ತು ಮಯೂರ್ ಮಾಡಿದ್ದಾನೆ. ಹ್ಯಾಟ್ಸ್ ಆಫ್ ಮಯೂರ್. ಇನ್ನೂ ಅವರಿಂದ ಒಳ್ಳೆಯ ಖಂಡಿತವಾಗಿಯೂ ಅದರಿಂದ ನಿರೀಕ್ಷೆ. ಆದರೆ ನೀವು ಯಾವ ಡೌಟೇ ಬೇಕಾಗಿಲ್ಲ. ಆತ ಇನ್ನಷ್ಟು ವರ್ಷಕ್ಕೊಂದೇ ಫಿಲಮ್ ಮಾಡಿದರೆ ಸಾಕು, ಅದು ಅತ್ಯಂತ ಅದ್ಭುತವಾದ ಒಂದು ಶ್ರೇಷ್ಠ ಚಲನಚಿತ್ರಗಳ ಸಾಲಿಗೆ ಸೇರುವಂಥ ಚಲನಚಿತ್ರವನ್ನೇ ಆತ ತೆಗೀತಾನೆ ಅನ್ನೋದು ಖಂಡಿತ ಗೊತ್ತು. ಸಣ್ಣ ಟೀಮ್, ದೊಡ್ಡ ಖರ್ಚು, ಕೋಟಿಗಟ್ಟಲೆ ಬೇಡ. ಈಗ ನೀವು 100 ಕೋಟಿ 200 ಕೋಟಿ ಅಂತ ಅಂದ ತಕ್ಷಣ ಬಹಳ ದೊಡ್ಡ ಸಿನಿಮಾ ಅಂತ ನಾವು ತಿಳ್ಕೊಳ್ತೇವೆ. ಅಂಥದ್ದು ಅಗತ್ಯವೇ ಇಲ್ಲ. ಅತ್ಯಂತ ಸಣ್ಣ ಬಜೆಟ್ನಲ್ಲಿ ಕೂಡ ಭಾಳ ಕಷ್ಟಕರವಾಗಿ ಒಂದು ಸಣ್ಣ ಟೀಮನ್ನು ಇಟ್ಕೊಂಡು ಆತ ಮಾಡಿರೋ ಸಾಧನೆ ಇದೆಯಲ್ಲ,
ನಿಜವಾಗಿ ಕೂಡ ಶರಣು ಮಯೂರ್. ಥ್ಯಾಂಕ್ ಯು. ಮೊನ್ನೆ ಬಂದಿದೆ ಫಸ್ಟ್ ಡೇ ಬಂದು ಎಷ್ಟು ಸಂತೋಷ ಆಯಿತು ಅಂದರೆ ಇವತ್ತು ನನ್ನ ಪತ್ನಿಯನ್ನು ಕರ್ಕೊಂಡು ಬಂದೆ. ಈ ಸಿನಿಮಾದಲ್ಲಿ ಎರಡನೇ ಸರ್ತಿ ನೋಡಿದಾಗ ನನಗೆ ಅನಿಸಿದ್ದು, ಮೊನ್ನೆ ಕಮೆಂಟ್ ಮಾಡಿದ್ದೆ, ಬಾಲ್ಯದಲ್ಲಿ ಅಥವಾ ಸಣ್ಣದಿರುವಾಗ ತಂದೆ ತಾಯಿಯನ್ನು ಕಳ್ಕೊಂಡ ಮಕ್ಕಳಿಗೆ ಎಲ್ಲಿಯೋ ಒಂದು ರೀತಿಯ ಭಾವನಾತ್ಮಕದ ಪ್ರೀತಿಯ ಕೊರತೆ ಇದ್ದಾಗ ಅಲ್ಲಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗ್ತದೋ, ಅಥವಾ ಬಾಲ್ಯದಲ್ಲಿಯೇ ಬೇಗನೆ ಪ್ರೌಢಾವಸ್ಥೆಗೆ ಬಂದಾಗ ಅವರಿಗೆ ತನ್ನನ್ನು ಪ್ರೀತಿಸುವ ಯಾವುದೋ ಒಬ್ಬ ವ್ಯಕ್ತಿ ಬೇಕು ಅಂತ ಹೇಳಿ ಹಾತೊರೆಯುತ್ತಾರೋ, ಅಲ್ಲಿಂದ ಎಲ್ಲಿಯೋ ಗೊಂದಲಕ್ಕೆ ಒಳಗಾಗ್ತಾರೆ. ತಂದೆಯ ಹೃದಯ ತೊಂದರೆ ಆಗ್ತದೋ ಅಂತ ಹೇಳುವಾಗ ಅಲ್ಲಿಂದ ಇವನಿಗೆ ಅನಿವಾರ್ಯ ಸ್ಥಿತಿ ಉಂಟಾಗ್ತದೆ. ಇದೆಲ್ಲ ನನಗೆ ಇವತ್ತು ಎರಡನೇ ಸರ್ತಿ ನೋಡ್ತಾ ಹೋದಾಗ ಮನೆ ಯೋಚನೆಗಳು ಬಂತು. ಆನಂತರ ನನ್ನ ಶಿಷ್ಯ ಅಂತ ಹೇಳಲಿಕ್ಕೆ ಸಂತೋಷ, ಸುಗಮ ಸಂಗೀತ ಶಿಷ್ಯ ಅಂತ ಹೇಳಲಿಕ್ಕೆ ಸಂತೋಷ. ಮಯೂರ್ ಅಂಬೇಕಲ್ ಸಂಗೀತವಾದ ಒಂದು ರೀತಿಯ ಅಂತ ಹೇಳೋದು ತೇರಿಸ್ಕೊಂಡು ಹೋದಂಥ ಬ್ಯಾಕ್ಗ್ರೌಂಡ್ ಆಗಲಿ, ಹಾಡಾಗಲಿ, ಕಂಪೋಸಿಷನ್ಸ್ಗಳು ಚೆನ್ನಾಗಿದೆ. ಮತ್ತು ಎಂಟೈರ್ ಟೀಮ್ ಆ್ಯಕ್ಟಿಂಗ್, ಅದರಲ್ಲೂ ರಮೇಶ್ ಭಟ್ ಮತ್ತು ವಿದ್ಯಾ ಇವರದು ಎಂಥ ಒಂದು ಪರಿಪೂರ್ಣವಾದ ಆ್ಯಕ್ಟಿಂಗ್. ಒಂದೊಂದು ಅಲ್ಪ ಸ್ವಲ್ಪ ಅಲ್ಲಿ ಅನಿಸಿದ್ರು ಅವರ ಮುಖಭಾವ, ಮಾತು, ಅಭಿನಯ ಎಲ್ಲವೂ ಕೂಡ ಹೆಚ್ಚಿನ ಜನ ಇದನ್ನು ನೋಡಬೇಕಾಗಿದೆ. ಪ್ರಾಯಶಃ ಅಪರೂಪದ ಒಂದು ಸಿನಿಮಾ ಇದಾಯಿತು. ಇನ್ನು ನೆಕ್ಸ್ಟ್ ಯಾರಾದರೂ ನನ್ನನ್ನು ಕರ್ಕೊಂಬಂದರೆ 3ನೇ ಸರ್ತಿ ಬರ್ತೀನಿ. ಥ್ಯಾಂಕ್ ಯು. ಮಯೂರ್ ಅಂಬೇಕರ್ ಮತ್ತು ನಾನು ಎಲ್ಲ ಒಂದೇ ಫ್ಯಾಮಿಲಿ ಅಂತೆ ಆಡೋಸ್ನಲ್ಲಿ ದುಡಿದಿದ್ದೇವೆ. ನಾನು ಆಡೋಸಲ್ಲಿ ಸೆಟ್ ವರ್ಕ್ ಮಾಡ್ತಾಯಿದ್ದೆ. ಅವನು ಎಲ್ಲ ಇನ್ಸ್ಟ್ರೂಮೆಂಟ್ ಎಲ್ಲ ಬಾರಿಸ್ತಿದ್ದ, ಡಬಲ್ ಆಗಲಿ, ಹಾರ್ಮೋನಿಯಂ ಆಗಲಿ ಎಲ್ಲ ಒಳ್ಳೆ ಸ್ವಭಾವದ ವ್ಯಕ್ತಿತ್ವ. ಅವನ ಥಿಂಕಿಂಗ್ ಹೇಗಂದರೆ, ಒಂದು ಸಣ್ಣ ಬಜೆಟಲ್ಲಿ ಉತ್ತಮವಾದ ಒಂದು ಫಿಲ್ಮ್ ತೆಗಿಬೇಕು ಅಂದರೆ ಅವನು ಆಗದೇ ಕನಸಿತ್ತು. ಅವನು PUC ಮಾಡೋಕ್ಕೆ 10th ಮಾಡೋವಾಗಲೇ ಕನಸಿತ್ತು. ಹೇಳ್ಕೊಳ್ತಾ ಇದ್ದ, ಕಿರಣನ್ನ ನನಗೆ ಹೀಗೆ ಮಾಡಬೇಕು, ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದ. ಆಯಿತು, ನಮ್ಮಿಂದ ಏನು ಉಪಕಾರ ಬೇಕಾದ ನಾವು ಮಾಡ್ತೇವೆ, ಸೆಟ್ ವರ್ಕ್ ಬೇಕಿದ್ರೆ ಸೆಟ್ ವರ್ಕಿಗೆ. ಆಮೇಲೆ ನಾನು ಕಾಲೇಜ್ ಬಿಟ್ಟೆ. ಅದೇ ನಾನು ಅಲ್ಲಿ BBA ಮಾಡ್ತಾಯಿದ್ದೆ. ಏನೊಂದು ಆ್ಯಕ್ಸಿಡೆಂಟ್ ಆಗಿ ನಾನು ಕಾಲೇಜ್ ಬಿಟ್ಟೆ. ಅಲ್ಲಿಂದ ನನ್ನ ಮತ್ತು ಅವರ ಸಂಬಂಧ ಸ್ವಲ್ಪ ದೂರ ಆಯಿತು. ಆದರೂ ಸಹ ಫೋನಲ್ಲಿ ಕಾಂಟ್ಯಾಕ್ಟ್ ಇತ್ತು. ನಾನು ಅವರಿಗೆ ಸಜೆಷನ್ ಮಾಡ್ತಾಯಿದ್ದೆ, ಹೀಗೆ ಮಾಡಿ ಅಂತ. ಅದನ್ನೆಲ್ಲ ಅವರು ಮಾಡಿದ್ದಾರೆ. ಈ ಸಿನಿಮಾದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಒಂದು ಸಣ್ಣ ಬಜೆಟ್ನಲ್ಲಿ ಒಳ್ಳೆಯ ಉತ್ತಮವಾದ ಒಂದು ಕಥೆಯನ್ನು ಹೊರಗೆ ತಂದಿದ್ದಾರೆ. ಮತ್ತು ಅದರಲ್ಲಿ ಅಭಿನಯಿಸಿದ ಯಾರು, ತೇಜಸ್ ಕಿರಣ್ ಆಗಲಿ, ಚಂದನಾನಂತ ಕೃಷ್ಣ ಆಗಲಿ, ಇವರೆಲ್ಲ ಜೀವನ್ ರಾಮ್ ಸರ್ ಹೇಳಿದಾಗೆ ಮಹಾಮಾಯಿ ಎಂಬ ಒಂದು ಒಳ್ಳೆಯ ನಾಟಕ, ಅದರಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೌಂಡ್ಸಲ್ಲೆಲ್ಲ ಮಯೂರ್ ಅಂಬೇಕರ್ ಅವರೇ ಇದು ಇನ್ಸ್ಟ್ರೂಮೆಂಟ್ ಪ್ಲೇ ಎಲ್ಲ ಮಾಡ್ತಿದ್ದದ್ದು ಅವರೇ ನಾಟಕಕ್ಕೆ. ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಕೂಡ. ಮೊದಲ ಪ್ರಯತ್ನದಲ್ಲೇ ಅವರು ಸಕ್ಸಸ್ ಆಗಿದ್ದಾರೆ. ಥ್ಯಾಂಕ್ ಯು. ಬಾಬಾ ತೀರಯಾನ ಇದು ಮಯೂರ್ ಅಂಬೇಕರ್ ಅವರ ಪ್ರಥಮ ಸಿನಿಮಾ ಆಗಿದೆ. ಇದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅವರಿಗೆ ಟೀಮ್ಗೆ ಆಲ್ ದ ಬೆಸ್ಟ್. ನಿಮಗೆ ಏನು ಚೆನ್ನಾಗಿ ಮಾಡಿತು ಅದರಲ್ಲಿ ಅವರ ನಿರ್ದೇಶನ? ಅದರಲ್ಲಿ ಸೀನ್ ಇರುವಾಗೆ ಸಮುದ್ರದ ಅಲೆಯಲ್ಲಿ ಯಾವ ಥರ ಅಲೆ ನುಡಿ ಬರ್ತಾ ಉಂಟು, ಅದೇ ಥರ ಈ ಸಿನಿಮಾ ಕೂಡ ಒಂದು ನಮ್ಮ ಭಾವನೆಗಳ ಅಲೆಯಲ್ಲಿ ನಮ್ಮನ್ನು ತೇಲಿಸಿಕೊಂಡು ಹೋಗ್ತದೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಕೂಡ ನೋಡ್ಬೋದು ಈ ಸಿನಿಮಾ. ಆಲ್ ದ ಬೆಸ್ಟ್. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.